ದಿವ್ಯವಾಣಿ 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 ದಿವ್ಯವಾಣಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 31ರಿಂದ 34 ತನಕ ವಾಕ್ಯ ಹೇಳುತ್ತೆ. ಬೈಬಲ್ ಇದ್ದರೆ ತೆಗೆದು ಓದಿ. ಆದುದರಿಂದ ತಿನ್ನಲು ಏನು, ಕುಡಿಯಲು ಏನು, ಉಡಲು ಏನು ಎಂದು ಪೇಚಾಡಬೇಡಿ. ಇವೆಲ್ಲವುಗಳಿಗಾಗಿ ಪರಕೀಯರು ಪರದಾಡುತ್ತಾರೆ. ಇವೆಲ್ಲ ನಿಮಗೆ ಅವಶ್ಯ ಎಂದು ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ, ಅವರ ಸತ್ಸಂಬಂಧಕ್ಕಾಗಿ ತವಕಪಡಿ. ಇದರೊಂದಿಗೆ ಅವೆಲ್ಲವೂ ನಿಮಗೆ ನೀಡಲಾಗುವುದು. ಆದುದರಿಂದ ನಾಳೆಯ ಚಿಂತೆ ನಿಮಗೆ ಬೇಡ. ನಾಳೆಯ ಚಿಂತೆ ನಾಳೆಗೆ ಇರಲಿ. ಇಂದಿನ ಪಾಡೆ ಇಂದಿಗೆ ಸಾಕು. ಪ್ರೈಸ್ ದ ಲಾರ್ಡ್. ಎಂತಹ ವಾಗ್ದಾನಗಳಿಂದ ಒಳಗೊಂಡ ಒಂದು ದೇವರ ವಾಕ್ಯ ನೋಡಿ. ಯೇಸುವಿನ ಬಾಯಿಯಿಂದ ಬಂದಂತಹ ವಾಕ್ಯ. ಈ ವಾಕ್ಯ ಕೇಳುವಾಗ ಹೃದಯದಲ್ಲಿ ಎಂತಹ ಕಳವಳ ಇರಲಿ, ಅದೆಲ್ಲವೂ ಬಿಟ್ಟು ಹೋಗುತ್ತೆ. ಪೂರ್ಣ ಹೃದಯದಿಂದ ಈ ವಾಕ್ಯವನ್ನು ನಾವು ವಿಶ್ವಾಸಿಸೋದಾದರೆ ಎಷ್ಟು ಚಂದ ಹೇಳ್ತಾರೆ ನೋಡಿ. ತಿನ್ನಲಿಕ್ಕೇನು, ಕುಡಿಲಿಕ್ಕೇನು, ಬಟ್ಟೆ ಹಾಕ್ಲಿಕ್ಕೊಳ್ಳೋದು ಯಾವುದು ಅಂತ ನೀನು ಚಿಂತೆ ಮಾಡಬೇಡ. ಇದೆಲ್ಲ ಅವಿಶ್ವಾಸಿಗಳಿಗೆ, ಪರಕೀಯರಿಗೆ ಕೂಡ ಗೊತ್ತಿದೆ. ಪರಕೀಯರಂದರೆ ಯಾರು? ಯೇಸು ಹತ್ರ ಇಲ್ಲದೇ ಇರುವವರು, ಅವಿಶ್ವಾಸಿಗಳು. ಅವರಿಗೂ ಗೊತ್ತಿದೆ. ನೀನು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ, ಸತ್ಸಂಬಂಧಕ್ಕಾಗಿ ತವಕಪಡು. ಉಳಿದಿದ್ದೆಲ್ಲ ಅದರ ಜೊತೆಗೆ ನಿನಗೆ ತಿನ್ನಲಿಕ್ಕೇನೋ, ಕುಡಿಲಿಕ್ಕೇನೋ, ನಿನಗೆ ಏನು ಬೇಕು ನಿನ್ನ ಜೀವನದಲ್ಲಿ ಅದೆಲ್ಲವೂ ನಿನಗೆ ಸೇರಿಸಿ ಕೂಡಿಸಿ ಕೊಡಲಾಗುವುದು. ಇಂದಿನ ಪಾಡೆ ನಿನಗೆ ಇಂದಿಗೆ ಸಾಕು. ನಾಳೆಯ ಚಿಂತೆಯನ್ನು ದೇವರಿಗೆ ಒಪ್ಪಿಸಿಕೊಡು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಸಂತ ಪೌಲರು ಹೇಳ್ತಾರೆ, ಯೇಸು ನೆನ್ನೆ ಇದ್ದಾಗೆ, ನೆನ್ನೆ ಇಂದು ನಾಳೆಯೂ ಅವರು ಸಮ, ಅಂದರೆ ಒಂದೇ ರೀತಿಯಲ್ಲಿ ಇರುವ ದೇವರಾಗಿದ್ದಾರೆ. ಅವರು ಬದಲಾಗದ ದೇವರು, ನುಡಿದಂತೆ ನಡೆಯುವ ದೇವರು. ಅವರಿಗೆ ಬದಲಾವಣೆಯೇ ಇಲ್ಲ. ಸೇಮ್ ಈ ಲೋಕ ಸೃಷ್ಟಿಯಾಗುವ ಮೊದಲು ಅವರು ಹೇಗಿದ್ರೋ ಅದೇ ರೀತಿಯಲ್ಲೇ ಈಗಲೂ ಇರುವ ದೇವರು ಅವರು, ಯೇಸು. ಆ ಯೇಸುವಿಗೆ ಬದಲಾವಣೆ ಇಲ್ಲ, ಅವರಲ್ಲಿ ಚೇಂಜಸ್ ಇಲ್ಲ. ಹಾಗಾಗಿ ಅಯ್ಯೋ ಅದು ಯಾವತ್ತೋ ಬರೆದಿಟ್ಟ ವಾಕ್ಯ ಅಲ್ವಾ, ಈಗಲೂ ನಡೆಯುತ್ತಾ ಅಂತ ಕೇಳಿದರೆ ಈಗಲೂ ನಡೆಯುತ್ತೆ. ನಮ್ಮಲ್ಲೇ, ನಮ್ಮ ಜನರಿಗೇ, ಎಷ್ಟೋ ಮಂದಿಗೆ ಆ ಒಂದು ನಂಬಿಕೆ ಇಲ್ಲ. ಯೇಸು ಆವತ್ತು ಬರೆದಿಟ್ಟ ವಾಕ್ಯ, ಆವತ್ತು ಹೇಳಿದ ವಾಕ್ಯ ಇವತ್ತು ನೆರವೇರುತ್ತಾ ಸಿಸ್ಟರ್? ಈಗ ಕಾಲ ಎಷ್ಟೋ ಬದಲಾಗಿಲ್ವ ಸಿಸ್ಟರ್ ಅಂತ ಕೇಳುವವರಿದ್ದಾರೆ. ಇವತ್ತಿನ ಜೀವನದ ರೀತಿ ನೀತಿಗಾಗಿ ಎಲ್ಲವೂ ಬದಲಾಗಲ್ವಾ ಸಿಸ್ಟರ್? ಏನು ಬದಲಾಗಲ್ಲ. ನಾನು ನೀನು ಬದಲಾಗಿದ್ದೀವಿ ಅಷ್ಟೇ. ನಮ್ಮ ನಡೆನುಡಿ ಪ್ರವೃತ್ತಿಯಲ್ಲಿ, ನಮ್ಮ ಉಡುಗೆ ತೊಡುಗೆಯಲ್ಲಿ, ನಮ್ಮ ಆಚರಣೆ ವಿಚಾರಣೆಯಲ್ಲಿ ನಾವು ಬದಲಾಗಿದ್ದೀವಿ ಹೊರತು ಯೇಸು ಬದಲಾಗುವ ದೇವರಲ್ಲ. ಬದಲಾಗದಂತೆ ನುಡಿದಂತೆ ನಡೆಯುವ ದೇವರು ನಮ್ಮ ದೇವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಹಾಗಾಗಿ ನಿನಗೆ ಏನು ಸಾಧನೆ ಮಾಡಬೇಕು ಅಂತ ಉಂಟೋ ಪ್ರಿಯರೇ, ಪ್ರೀತಿಯ ಸಹೋದರ ಸಹೋದರಿಯೇ, ನೀನು ಯೇಸುವಿನ ಕರಗಳಿಗೆ ಒಪ್ಪಿಸಿಕೊಟ್ಟು ಮುಂದೆ ಹೋಗು. 100%, 101% ನೀನು ಸಕ್ಸಸ್ ಆಗಿಯೇ ಆಗ್ತೀಯ. ಅದರಲ್ಲಿ ಯೇಸುವಿಗೆ ಅಸಾಧ್ಯವಾದುದು ಯಾವುದಿಲ್ಲ. ಫಿಲಿಪ್ಪಿ 4:13 ಸಂತ ಪೌಲರು ಹೇಳ್ತಾರೆ, ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ನಾನು ಒಬ್ಬನೇ ಮಾಡ್ತೀನಿ, ನನಗೆ ಎಲ್ಲವೂ ಸಾಧ್ಯ ಅಂತ ಹೇಳಿದರೆ ನಾನು ನೀನು ಮೇ ಬಿ ಫೇಲ್ ಆಗ್ಬೋದು. ಓಕೆ, ನಿನ್ನಿಂದ ಆ ಕಾರ್ಯ ಸಾಧನೆ ಮಾಡಲಿಕ್ಕೆ ಆಗದೇ ಇರ್ಬೋದು. ಆದರೆ ಯಾವಾಗ ಯೇಸುವಿನೊಂದಿಗೆ ಸೇರಿ ಏನು ಮಾಡಬೇಕೋ ಅದು ಯೇಸುವಿನೊಂದಿಗೆ ಸೇರಿ ನಾನು ನೀನು ಅದು ಮಾಡಲಿಕ್ಕಾಗಿ ನಾವು ಪ್ರಯತ್ನ ಪಡ್ತೀವೋ, ನಾನು ನೀನು ಪ್ರಯತ್ನ ಪಡ್ತೀವೋ, 100%, 101% ಖಂಡಿತವಾಗಿಯೂ ಅದು ನನಗೂ ನಿನಗೂ ಅಸಾಧ್ಯವಾದುದು ಯಾವುದೂ ಇಲ್ಲ. ಏಕೆಂತ ಹೇಳಿದರೆ ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ಮನುಷ್ಯರಿಗೆ ಅಸಾಧ್ಯವಾದುದು ದೇವರಿಗೆ ಎಲ್ಲ ಸಾಧ್ಯ. ಈಗ ಏನೋ ಒಂದು
ಕಾರ್ಯ ಮಾಡಲಿಕ್ಕೆ ನನಗೂ ನಿನಗೂ ಅಸಾಧಾರಣವಾದ ಕಾರ್ಯ ಮಾಡಲಿಕ್ಕೆ ನನಗೂ ನಿನಗೂ ಆಗದೇ ಇರ್ಬೋದು. ಆದರೆ ಯೇಸುವಿನೊಂದಿಗೆ ಹೋಗುವಾಗ ಖಂಡಿತ ಸಾಧ್ಯ, ಖಂಡಿತವಾಗಿಯೂ ಸಾಧ್ಯ. ಯೇಸುವಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಾನು ಎಲ್ಲರಿಗೆ ನನ್ನ ಜೊತೆ ಇರುವ ನನ್ನ ಫ್ರೆಂಡ್ ಸರ್ಕಲ್ ಇರಲಿ, ನನಗೆ ಗೊತ್ತಿರೋರಿರಲಿ, ನನ್ನ ಹತ್ರ ಪ್ರಾರ್ಥನೆ ಕೇಳ್ಕೊಳ್ಳೋರಿರಲಿ, ನಾನು ಎಲ್ಲರ ಹತ್ರ ಹೇಳೋದು ಒಂದೇ, ನಿನಗೆ ಏನು ಮಾಡಲಿಕ್ಕೆ ಆಗಲ್ಲ ಅಂತ ನೀನು ನೆನೆಸ್ಕೊಳ್ತೀಯ ಅದನ್ನೇ ಮಾಡು. ಯೇಸುವಿನಲ್ಲಿ ಭರವಸೆ ಇಟ್ಟು ನೀನು ಮಾಡು, ಖಂಡಿತವಾಗಿಯೂ ಆಗುತ್ತೆ. ಯೇಸುವಿಗೆ ಅಸಾಧ್ಯ ಅಂತ ಹೇಳುವ ಒಂದು ಮಾತು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ, ಯಾವುದೂ ಇಲ್ಲ. ನೋಡಿ, ನೀನು ಯೋಚನೆ ಮಾಡು. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ಆಕಾಶ ನೆನೆಸಿ ನೋಡು, ಸೂರ್ಯ ಚಂದ್ರ ನಕ್ಷತ್ರ, ಕೋಟಿ ಕೋಟ್ಯಾನುಕೋಟಿ ನಕ್ಷತ್ರಗಳು, ಸೌರವ್ಯೂಹ, ಎಷ್ಟೋ ಗ್ರಹಗಳು, ಅಷ್ಟೆಲ್ಲ ಒಳಗೊಂಡಂತಹ ಆ ಆಕಾಶ ಅವರ ಸಿಂಹಾಸನ. ಓಕೆ, ಭೂಮಿ, ಈ ಒಂದು ಭೂಮಿನ ಹಿಂಗೆ ಒಂದು ಇಡೀ ಕರ್ನಾಟಕ ಸುತ್ತಿ ಬರೋಕ್ಕೇ ಎಷ್ಟೋ ಟೈಮ್ ನಮಗೆ ತಗೊಳ್ತದೆ. ಅಂಥ ಇಡೀ ಪ್ರಪಂಚವನ್ನು ಒಳಗೊಂಡ 7 ಖಂಡಗಳು, ಅನೇಕ ರಾಷ್ಟ್ರಗಳು, ದೇಶಗಳು, ರಾಜ್ಯಗಳು, ಜಿಲ್ಲೆಗಳು, ಪ್ರಾಂತ್ಯಗಳನ್ನ ಒಳಗೊಂಡಂತಹ ಆ ಭೂಮಿ ಅವರ ಸಿಂಹಾಸನ, ಅವರ ಪಾದಪೀಠ, ಕಾಲಿಡುವ ಜಾಗ. ಅಂಥ ದೊಡ್ಡ ದೇವರು, ಅಂಥ ಮಹಿಮೆಯುಳ್ಳ ದೇವರನ್ನ ನಾನು ನೀನು ಇವತ್ತು ಆರಾಧಿಸುವಾಗ ಅವರ ರಾಜ್ಯಕ್ಕಾಗಿ, ಅವರ ಸಾಮ್ರಾಜ್ಯ, ಪರಲೋಕ ಸಾಮ್ರಾಜ್ಯಕ್ಕಾಗಿ ನಾನು ನೀನು ಆ ಸಾಮ್ರಾಜ್ಯದಲ್ಲಿ ನನಗೂ ನಿನಗೊಂದು ಜಾಗ ಬೇಕು ಅಂತ ತವಕ ಪಡ್ತಾ ಅವರ ನೀತಿಯಲ್ಲಿ ಅವರ ಆಜ್ಞೆಗಳನ್ನು ಪಾಲಿಸಿ ನಡೆಯುವಾಗ ಮನುಷ್ಯನಿಗೆ ಅಸಾಧ್ಯವಾದುದನ್ನು ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡಿಕೊಡ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಯಾವುದಕ್ಕೂ ಹೆದರಬೇಡ ಪ್ರಿಯರೇ, ಯಾವುದಕ್ಕೂ ಹೆದರಬೇಡಿ ನೀವು. ಅಯ್ಯೋ ನಾನು ಏನು ಮಾಡೋದು, ಕೆಲವರ ಹತ್ರ ಕೇಳುವಾಗ ಹೇಳ್ತಾರೆ ಹೇಗಿದ್ದೀರಪ್ಪ, ಅಯ್ಯೋ ಏನಿದ್ದೀನೋ ಏನೋ ಯಾರಿಗೆ ಗೊತ್ತು, ಊಟ ಮಾಡಿದ್ರಪ್ಪ, ಅಯ್ಯೋ ಏನು ಊಟ ಮಾಡೋದೋ ಇಲ್ವೋ ಯಾರಿಗೆ ಗೊತ್ತು, ಅಯ್ಯೋ ಹೇಗಿದ್ದೀರಾ, ಸೌಖ್ಯವಾಗಿದ್ದೀರಾ, ಏನು ಸೌಖ್ಯನೋ ಏನು ಸುಖನೋ ಏನು ಶಾಂತಿನೋ ಸಿಸ್ಟರ್ ಯಾರಿಗೆ ಗೊತ್ತು, ಒತ್ಕೊಂಡು ಹೋಗುವಾಗಲೇ ಎಲ್ಲ ಸರಿಯಾಗೋದು. ಅಂದರೆ ಪಾಸಿಟಿವೇ ಇಲ್ಲ. ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಿ. ನಾನು ಯಾವಾಗಲೂ ಹೇಳೋದಿಷ್ಟೇ, ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಿ, ಯಾವಾಗಲೂ ಪಾಸಿಟಿವ್ ಆಗಿ ಪ್ರವರ್ತಿಸಿ. ನನ್ನ ಒಂದು ಸ್ನೇಹಿತೆ ಇದ್ದಾರೆ, ಅವರು ತುಂಬ ಮನೇಲೇ ಇರೋದು, ಹೌಸ್ ವೈಫ್ ಆಯಿತಾ. ಆದರೆ ಅವರು ತುಂಬ ಛಲವಾದಿ, ತುಂಬ ಪ್ರೇಯರ್ಫುಲ್. ಅವ್ರ ಗಂಡ ಮಾತ್ರ ದುಡಿಯೋದು, 2 ಮಕ್ಕಳು, ಒಬ್ಬಳು ಇಂಜಿನಿಯರಿಂಗ್ ಮಾಡ್ತಾಳೆ, ಇನ್ನೊಬ್ಳು ಹೈಸ್ಕೂಲ್ ಓದ್ತಾಳೆ. ಆದರೆ ಆ ಸಹೋದರಿ ಮನೆಯಲ್ಲಿ ಇದ್ದುಕೊಂಡೇ ಪ್ರಿಯರೇ, ಗಂಡನ ಹತ್ರ ಹೇಳಿನೇ ಎಲ್ಲ ಮಾಡೋದು. ಏನಾದರೂ ಮಾಡಬೇಕು, ಯಾರಿಗಾದರೂ ಸಹಾಯ ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಯೇಸುವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಹಠ ಮಾಡ್ತಾರೆ. ನಾನು ಇಷ್ಟು ದಿನದೊಳಗೆ, ಇಷ್ಟು ವಾರದೊಳಗೆ ಇದನ್ನ ಮಾಡೇ ಮಾಡ್ತೀನಿ ಅಂತೇಳಿ ಅವ್ರು ಮಾಡ್ತಾರೆ, ಅದು ಮಾಡಿ ತೋರಿಸ್ತಾರೆ. ನನ್ನ ಹತ್ರ ಹೇಳ್ತಾರೆ, ನನಗೆ ಆಗಲಿಲ್ಲ, ನನ್ನ ಅಕ್ಕನಿಗೊಂದು ಮನೆ ಬೇಕಿತ್ತು, ಹೇಗೋ ನಾನು ಹಠ ಮಾಡಿದೆ ಅಕ್ಕನಿಗೊಂದು ಮನೆ ಬೇಕು ಅಂತೇಳಿ, ನನಗೆ ಅದು ಆಯಿತು ಸಿಸ್ಟರ್. ಹಾಗೆ ಏನು ಅವರು ಹಠ ಮಾಡ್ತಾರೆ ಅದೆಲ್ಲವೂ ಮಾಡ್ತಾ ಇದ್ದಾರೆ. ಏಕೆಂತ ಹೇಳಿದರೆ ಅವರ ಸಾಮರ್ಥ್ಯನ ಅವರು ಏನು ಆಶ್ರಯಿಸಿಲ್ಲ, ಅವರು ಆಶ್ರಯಿಸಿರೋದು ಪರಾತ್ಪರ ಪ್ರಭುವಿನ ಮೊರೆ ಹೋಗಿರೋದು. ಇಡೀ ಭೂಮಿ ಆಕಾಶವನ್ನು ಉಂಟು ಮಾಡಿದ ಆ ಸರ್ವೇಶ್ವರ ಸ್ವಾಮಿಯನ್ನು ಅವರು, ಆ ಪ್ರಭು ಯೇಸು ಕ್ರಿಸ್ತರನ್ನು ಅವರು ಆಶ್ರಯಿಸಿರೋದು. ಅವರ ಒಂದು ಪ್ರೇಯರ್ ರೂಮ್ ಇದೆ. ಅವರು ಏನು ನನ್ನ ಹತ್ರ ಯಾವಾಗಲೂ ಡೈಲಿ ಕಾಲ್ ಮಾಡಿ ಒಂದು ಪ್ರೇಯರ್ ಮಾಡಿಸ್ಕೊಳ್ತಾರೆ. ನಾನು ಪ್ರೇಯರ್ ಮಾಡೋಣ ಅಂತ ಕೇಳಿದ ತಕ್ಷಣ ಅವರು ಬ್ರದರ್ TK ಜಾರ್ಜ್ ಕೊಟ್ಟ ಒಂದು ಶಿಲುಬೆ ಇದೆ, ಅವ್ರದ್ದೊಂದು ಶಿಲುಬೆ, ಆ ಶಿಲುಬೆನ ಹಿಡ್ಕೊಂಡು ಅವರು ಆ ಪ್ರೇಯರ್ ಕೋಣೆಗೆ ಓಡ್ತಾರೆ, ರೂಮಿಗೆ ಓಡ್ತಾರೆ. ಪ್ರೇಯರ್ ಮಾಡಿ ಸಿಸ್ಟರ್ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಪ್ರೇಯರ್ ಮಾಡಿಸ್ಕೊಳ್ತಾರೆ. ಇನ್ನು ನನ್ನ ಕಾರ್ಯಗಳೆಲ್ಲ ಮನೆ ಕೆಲಸ ಮುಗಿಸಿ ನನ್ನ ಕಾರ್ಯಗಳು ಮಾಡಲಿಕ್ಕೆ ಹೋಗ್ತೀನಿ ಸಿಸ್ಟರ್. ಅವರು ಮಾಡ್ತಾರೆ, ಸಾಧಿಸ್ತಾರೆ. ಅವರು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಯೇಸುವಿಗೆ ಸಾಕ್ಷಿಯಾಗಿ ಬದುಕುವ ಹಾಗೆ ಮಾಡ್ತಾ ಇದ್ದಾರೆ. ಅವರಿಗೆ ಒಂದೇ ಇದು, ಈ ಭೂಲೋಕದಲ್ಲಿ ನಾನು ಯೇಸುವಿಗೆ ಸಾಕ್ಷಿಯಾಗಿರಬೇಕು, ಪರಲೋಕಕ್ಕೆ ಹೋಗುವಾಗ ನನಗೆ ಅಲ್ಲಿ ಒಂದು ಜಾಗ ಬೇಕು, ಅಷ್ಟೇ ಅವ್ರದ್ದೊಂದು ಇದು. ಅದರ ಜೊತೆಗೆ ನನ್ನ ಗಂಡ ಮಕ್ಕಳನ್ನ, ನನ್ನ ಸುತ್ತಮುತ್ತ ಇರುವವ್ರನ್ನ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು, ಏನೆಲ್ಲ ಒಳ್ಳೇದು ಮಾಡೋಕ್ಕಾಗುತ್ತೆ ಅದನ್ನು ಮಾಡಬೇಕು. ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸುವಂತಹ ಒಂದು ಜೀವನ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಯೆಹೋಶುವ 1:9 ದೇವರು ಸರ್ವೇಶ್ವರ ಸ್ವಾಮಿ ಯೆಹೋಶುವನಿಗೆ ಹೇಳ್ತಾರೆ, ನಿನ್ನ ದೇವರು ಸರ್ವೇಶ್ವರನು ಆದ ನಾನು, ನೀನು ಹೋಗುವ ಜಾಗಗಳಿಗೆಲ್ಲ ನಾನು ನಿನ್ನನ್ನು ಬಂದು ಆಶೀರ್ವದಿಸ್ತೇನೆ. ನೀನು ಎಲ್ಲೆಲ್ಲ ಹೋಗ್ತೀಯೋ ಅಲ್ಲೆಲ್ಲ ಬಂದು ನಾನು ನಿನ್ನನ್ನು ಆಶೀರ್ವದಿಸ್ತೀನಿ. ಕೆಲವರು ಹೇಳ್ತಾರೆ, ಅಯ್ಯೋ ಈ ಮನೆ ನನಗೆ ಯಾವುದಕ್ಕಾಗಿ ಬರಲ್ಲ ಸಿಸ್ಟರ್, ಈ ಮನೆ ನನಗೆ ಸರಿ ಇಲ್ಲ, ನಿನ್ನಲ್ಲಿ ಆ ಮನೆಯಲ್ಲಿ ನಿನಗೆ ಪ್ರಾರ್ಥನೆ ಇಲ್ಲ. ಕೆಲವರು ಹೇಳ್ತಾರೆ, ಎಷ್ಟು ಪ್ರೇಯರ್ ಮಾಡಿದರೂ ಈ ಮನೆಯಲ್ಲಿ ಏನು ಒಳಿತಾಗೋದಿಲ್ಲ. ಇಲ್ಲಿ ನೀನು ಇರುವ ನೆಗೆಟಿವ್ ಥಾಟನ್ನು ತೆಗೆದು ಹಾಕೋದು.
ತೆಗ್ದಾಕು. ನೀನು ಎಲ್ಲಿದೆಯೋ ಅದೇ ಸ್ವರ್ಗ, ಅಲ್ಲೇ ಆಶೀರ್ವಾದ. ಎಲ್ಲಿ ಏಸು ಅಂತ ಕರೀತೀಯೋ ಅಲ್ಲೇ ನಿನಗೆ ಅಭಿಷೇಕ, ಅಲ್ಲೇ ನಿನಗೆ ಅಭಿವೃದ್ಧಿ, ಅಲ್ಲೇ ಆಶೀರ್ವಾದ. ಈ ಮನೆ ಜಾಗ ಇಲ್ಲ, ಆ ಜಾಗ ಸರಿ ಇಲ್ಲ, ಏನು ಹೇಳೋದು, ಆ ದಿಕ್ಕು ಸರಿ ಇಲ್ಲ, ಈ ದಿಕ್ಕು ಸರಿ ಇಲ್ಲ, ಆ ಗಳಿಗೆ ಸರಿ ಇಲ್ಲ, ಈ ದಿನಗಳು ಸರಿ ಇಲ್ಲ, ಆ ಕಾಲ ಸರಿ ಇಲ್ಲ. ಮತ್ತು ನೀನು ಏನು ಸರಿ ಇದೆಯಾ ಹೇಳಿ ನೋಡೋಣ. ನನಗೂ ನಿನಗೂ ಎಲ್ಲ ಸರಿ ಇದೆ. ದೇವರು ಎಲ್ಲವನ್ನು ಸೃಷ್ಟಿ ಮಾಡಿ ಒಳ್ಳೆದಿದೆ 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 ಹೇಳಿದರು. ನಾನು ನೀನು ಇವತ್ತು ಬದಲಾಗದೆ ಇರೋದು ಏನು ಅಂತ ಹೇಳಿದರೆ, ನಿನ್ನ ಮನಸ್ಥಿತಿ ಸರಿ ಇಲ್ಲ. ಯೇಸುವನ್ನು ನಾವು ಆಶ್ರಯಿಸ್ತಾ ಇಲ್ಲ, ಅವರ ಪರಾಕ್ರಮ ಶಕ್ತಿಯನ್ನು ನಾವು ಆಶ್ರಯಿಸ್ತಾ ಇಲ್ಲ, ಅವರ ಆಶೀರ್ವಾದದಲ್ಲಿ ನಾವು ಭರವಸೆ ಇಟ್ಟಿಲ್ಲ, ಅವರ ಅಭಿಷೇಕದಲ್ಲಿ ನಾವು ನಂಬಿಕೆ ಇಟ್ಟಿಲ್ಲ. ಅದೇ ನನಗೂ ನಿನಗೂ ಇರುವ ಪ್ರಾಬ್ಲಮ್ ಇವತ್ತು. ಪ್ರಾಬ್ಲಮ್ ಕ್ಲಿಯರ್ ಆಯ್ತಲ್ಲ, ಯಾಕೆ ಆ ಮನೆಯಲ್ಲಿ, ಆ ಜಾಗದಲ್ಲಿ, ಆ ದಿನದಲ್ಲಿ ನಿನಗೆ ಆಶೀರ್ವಾದ ಬರ್ತಾ ಇಲ್ಲ. ಕೆಲವರು ಹೇಳ್ತಾರೆ, ಅಯ್ಯೋ ಸಿಸ್ಟರ್, ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು, ಕಾಯಿಲೆ ಅಂದರೆ ಕಾಯಿಲೆ. ಅಮಾವಾಸ್ಯೆ ಹುಣ್ಣಿಮೆಯನ್ನು ಕೂಡ ಸೃಷ್ಟಿ ಮಾಡಿದ ದೇವರು ನಾನೇ ಅಂತ ದೇವರು ಹೇಳ್ತಾರೆ. ದೇವರ ವಾಕ್ಯ ಹೇಳುತ್ತೆ, ಅಮಾವಾಸ್ಯೆ ಹುಣ್ಣಿಮೆಯನ್ನು ಕೂಡ ಸೃಷ್ಟಿ ಮಾಡಿದ ದೇವರು ಯೇಸುನೇ. ಆ ಯೇಸುವನ್ನು ನೀನು ಆಶ್ರಯಿಸು, ಆ ಯೇಸುವಿನಲ್ಲಿ ನೀನು ಭರವಸೆ ಇಡು. ಆಗ ಮಾತ್ರ ನಾವು ಹೆಜ್ಜೆ ಇಟ್ಟ ಜಾಗ ಯೇಸುವಿಗೆ ಸ್ವಂತವಾಗೋದು, ಕಾಣುವ ವ್ಯಕ್ತಿಗಳು ಯೇಸುವಿಗೆ ಸ್ವಂತವಾಗೋದು ಪ್ರಿಯರೇ. ಆಗ ಮಾತ್ರ ಸಾಧ್ಯ. ನೋಡಿ, ಮಾತೆ ಮರಿಯಮ್ಮ, ಸಂತ ಜೋಸೆಫರು ನಮಗೆ ದೊಡ್ಡ ಉದಾಹರಣೆ ಬೈಬಲಲ್ಲಿ. ಸಂತ ಜೋಸೆಫರ ಹತ್ರ ದೇವರು ಹೇಳ್ತಾರೆ, ನೀನು ಮಗುವನ್ನು, ತಾಯಿಯನ್ನು ಕರ್ಕೊಂಡು ಈಜಿಪ್ಟ್ ದೇಶಕ್ಕೆ ನೀನು ಹೋಗು. ಹಸಿ ಬಾಣತಿರಿ, ಸಣ್ಣ ಪಾಪು, ವೆಹಿಕಲ್ಸ್ ಇಲ್ಲ ಆಗ. ನೋಡಿ, ಇಸ್ರಾಯೇಲಿಗೆ ಹೋದವರಿಗೆ ಗೊತ್ತಿರ್ತದೆ, ಇಸ್ರಾಯೇಲಿಂದ ಈಜಿಪ್ಟಿಗೆ ಹೋಗ್ಲಿಕ್ಕೆ ಒಂದು ರಾತ್ರಿ ಫುಲ್ ದಾರಿ ಉಂಟು, ಬಸ್ಸಲ್ಲಿ ಹೋದರೂ ಕೂಡ, ಹೌದಲ್ಲ. ಆಗ ಈಗಾದರೆ ಒಳ್ಳೆ ದಾರಿ ಉಂಟು, ಆಗ ಬೆಟ್ಟ ಗುಡ್ಡ ಮರಳುಗಾಡು. ಆ ಜಾಗದಲ್ಲಿ ಅಲ್ಲಿಗೆ ನೀನು ಹಸಿ ಬಾಣತಿಯನ್ನು ಕರ್ಕೊಂಡು, ಆ ಮಗುನ ಕರ್ಕೊಂಡು ನೀನು ಹೋಗು ಅಂತ ದೇವರು ಹೇಳ್ತಾ ಇದ್ದಾರೆ. ಅವರು ಮನುಷ್ಯರಲ್ಲಿ ಭರವಸೆ ಇಟ್ಟಿಲ್ಲ. ನಾನು ಹೆಂಗೆ ಅಷ್ಟು ದೂರ ತಲುಪ್ತೀನಿ ಅಂತ ಈ ಕ್ವಶನ್ ಕೇಳಿಲ್ಲ. ಎಸ್ ಮೈ ಲಾರ್ಡ್, ಐ ವಿಲ್ ಡೂ. ನಾನು ಮಾಡ್ತೀನಿ ಸ್ವಾಮಿ ಪ್ರಭು, ನಾನು ಸಿದ್ಧವಾಗಿದ್ದೀನಿ. ಅಷ್ಟೇ ಸಂತ ಜೋಸೆಫರು. ಅವರು ಮಗುವನ್ನು, ತಾಯಿಯನ್ನು, ಮಾತೆ ಮರಿಯಮ್ಮನನ್ನು, ಪುಟ್ಟ ಯೇಸು ಬಾಲರನ್ನು ಕರ್ಕೊಂಡು ಅವರು ಹೋಗ್ತಾರೆ ಈಜಿಪ್ಟಿಗೆ. ಅಲ್ಲಿ ಎಷ್ಟು ವರ್ಷ ಇರಬೇಕು ಅಂತ ದೇವರು ಆಜ್ಞೆ ಮಾಡ್ತಾರೋ ಅಷ್ಟು ವರ್ಷ ಅಲ್ಲಿ ಇರ್ತಾರೆ. ವಾಪಸ್ ನೀನು ಇಲ್ಲಿಗೆ ಬಾ ಅಂತ ಹೇಳಿದಾಗ ಅವ್ರು ಕರ್ಕೊಂಡು ಬರ್ತಾರೆ ಪುನಃ. ಅಂದರೆ ಯೇಸುವಿಗೆ ಅಷ್ಟು ಕಂಪ್ಲೀಟ್ ಸರೆಂಡರ್ ಆಗೋದು. ನಾವು ಆದಿಕಾಂಡದಲ್ಲಿ ನೋಡ್ತೀವಿ, ಅಬ್ರಹಾಮನ ಹತ್ರ, ಅಬ್ರಹಾಮ ವಿಶ್ವಾಸದ ಪಿತಾಮಹ, ಅಬ್ರಹಾಮನ ಹತ್ರ ದೇವರು ಹೇಳ್ತಾರೆ, ನೀನು ಹೋಗು, ನಾನು ಹೇಳುವ ಕಾನಾನ್ ದೇಶವನ್ನು ಬಿಟ್ಟು ನಾನು ಹೇಳುವ ಜಾಗಕ್ಕೆ ನೀನು ಹೋಗು. ಅಬ್ರಹಾಮ ದೇವರಲ್ಲಿ ವಿಶ್ವಾಸ ಇಟ್ಟು ಅಬ್ರಹಾಮ ಹೋಗ್ತಾನೆ. ತನ್ನ ತಮ್ಮ ಲೋಟನನ್ನು, ತನ್ನ ಸಹೋದರನನ್ನು ಕರ್ಕೊಂಡು ಅವನು ಹೋಗ್ತಾನೆ. ಅವರು ಹೋಗಿ ಯಾವುದೋ ಒಂದು ಜಾಗದಿಂದ ಏನೋ ಸ್ವಲ್ಪ ಮನಸ್ತಾಪ ಆದಾಗ ಅವರು ಎರಡು ಬದಿ ಆಗ್ತಾರೆ. ಆ ಕಡೆ ಅಬ್ರಹಾಮ ಹೋಗ್ತಾನೆ, ಈ ಕಡೆ ಲೋಟ ಹೋಗ್ತಾನೆ. ಲೋಟ ಸೋದೋಗೊಮರವನ್ನು ಆರಿಸ್ಕೊಂಡ, ಅಬ್ರಹಾಮ ಹಸಿರು ಹುಲ್ಲುಗಾವಲನ್ನು ಆರಿಸಿಕೊಂಡ. ಅಬ್ರಹಾಮ ಅಭಿವೃದ್ಧಿ ಹೊಂದಿದ, ಲೋಟ ಸೋದೋಗೊಮರವನ್ನು ಆರಿಸಿಕೊಂಡು ಅವನಿಂದ ಹುಟ್ಟಿದ ಎಲ್ಲ ಸಂತಾನ ಅಲ್ಲಿ ಪಾಪಕ್ಕೆ ಗುಲಾಮರಾಗಿ ನಾಶವಾಗಿ, ಆ ಕಡೆ ನಾಶವಾಗಿ ಹೋದಾಗ ಸೋದೋಮ್-ಗೊಮೋರ ಸುಟ್ಟು ಭಸ್ಮವಾಯಿತು. ಅವನ ಹೆಂಡತಿ ತಿರುಗಿ ನೋಡಿ ಉಪ್ಪಿನ ಕಂಬವಾದ್ಲು. ಆ ಪ್ರದೇಶ ಶಾಪಗ್ರಸ್ತವಾಯಿತು. ನಾನು ನೀನು ಹೋಗುವ ದಾರಿ ಆಶೀರ್ವಾದದ ಹುಲ್ಲುಗಾವಲಾಗಿದೆಯೋ ಅಥವಾ ಸೋದೋಮ್-ಗೊಮೋರವಾಗಿದೆಯೋ? ನಾನು ನೀನು ಹೋಗುವ ಜಾಗ, ನಾನು ನೀನು ಹೋಗುವ ಹಾದಿ ಆಶೀರ್ವಾದದ ಜಾಗವಾಗಬೇಕಾದ್ರೆ, ಅಭಿಷೇಕದ ಜಾಗವಾಗಬೇಕಾದ್ರೆ, ಅಲ್ಲಿ ಪಾಪದ ಸ್ವಭಾವ, ಪಾಪದ ಅವಸ್ಥೆ ಇಲ್ಲದೆ ದೇವರನ್ನು ಆರಾಧಿಸುವ ಜಾಗ ಆಗಬೇಕು, ದೇವರನ್ನು ಪ್ರೀತಿಸುವ ಜಾಗ ಆಗಬೇಕು, ದೇವರಲ್ಲಿ ಭರವಸೆ ಇಡುವ ಜಾಗ ಆಗಬೇಕು, ದೇವರನ್ನು ವಿಶ್ವಾಸ ಇಡುವ ಜಾಗ ಆಗಬೇಕು. ಆಗ ನಾವು ಎಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಬಂದು ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ನಾವು ಏನು ಕಾರ್ಯಗಳನ್ನು ಮಾಡ್ತೀವೋ ಅಲ್ಲೆಲ್ಲ ಬಂದು ದೇವರು ನಮಗೆ ಆಶೀರ್ವಾದದ ಮಳೆಯನ್ನು ಸುರಿಸ್ತಾರೆ ಪ್ರಿಯದ. ಅದು 100% ದೇವರಿಗೆ ಮಾತ್ರನೇ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವ ಆ ಒಂದು ಅಗಾಧವಾದ ವಿಶ್ವಾಸದ ಎಡೆಗೆ ನಾನು ನೀನು ಬರಬೇಕು. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6-7 ವಾಕ್ಯ ಹೇಳುತ್ತೆ, ಯಾವ ವಿಷಯಕ್ಕಾಗಿಯೂ ಚಿಂತಿಸದೆ ಎಲ್ಲ ಸಮಯದಲ್ಲೂ ಪ್ರಾರ್ಥಿಸಿರಿ. ಯಾವ ವಿಷಯಕ್ಕಾಗಿ ನೀನು ಚಿಂತಿಸಬೇಡ, ಎಲ್ಲ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಪ್ರಾರ್ಥಿಸುವಾಗಲೆಲ್ಲ ದೇವರಿಗೆ ಕೃತಜ್ಞತಾ ಸ್ತೋತ್ರ ಮಾಡಿರಿ.
ದೇವರಿಗೆ ಕೃತಜ್ಞತಾ ಸ್ತೋತ್ರ ಮಾಡಿರಿ ಅಂದರೆ ದೇವರಿಗೆ ಥ್ಯಾಂಕ್ಸ್ ಹೇಳೋದು ಏನು ಮಾಡೋದಾದರೂ ದೇವರಿಗೆ ಥ್ಯಾಂಕ್ಸ್ ಹೇಳೋದು. ನನ್ನೊಂದು ದೊಡ್ಡ ಅಭ್ಯಾಸ ಅದೇ. ದೇವ, ನನ್ನ ಮಕ್ಕಳ ಫೀಸ್ ಕಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನನ್ನ ಕುಟುಂಬವನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನನ್ನನ್ನು ಸಾಲದಿಂದ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ಇವತ್ತು ಈ ಪ್ರೋಲೈಫ್ ಕೇಸ್ ಆಶೀರ್ವಾದದಿಂದ ಜಯಗಳಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನಮ್ಮ ಮನೆಯಲ್ಲಿ ಮಾಡುವ ಅನ್ನಪಾನೀಯ ಯೇಸು ನಾಮದಲ್ಲಿ ಆಶೀರ್ವಾದ ಹೊಂದಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನಮಗೆ ಆರೋಗ್ಯ ಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ಸ್ವರ್ಗೀಯ ಶಕ್ತಿಯಿಂದ ನಮ್ಮನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಸ್ವರ್ಗೀಯ ಮಕ್ಕಳಾಗಿ ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಸ್ವರ್ಗೀಯ ಸೌಭಾಗ್ಯದಲ್ಲಿ ನಮ್ಮನ್ನು ಭಾಗವಹಿಸುವ ಕೃಪೆಯಿಂದ ನಮ್ಮನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನಮ್ಮ ಕುಟುಂಬದಲ್ಲಿ, ನಮ್ಮ ವಂಶದಲ್ಲಿ ನೆರವೇರುವುದಕ್ಕಾಗಿ ಸ್ತೋತ್ರ. ಎಲ್ಲದಕ್ಕೂ ಸ್ತೋತ್ರ ಹೇಳೋದು. ಸ್ತೋತ್ರದ ಸುರಿಮಳೆಯಲ್ಲಿ, ಸ್ತೋತ್ರದ ಸಿಂಹಾಸನದಲ್ಲಿ ದೇವರು ವಾಸ ಮಾಡುವಾಗ, ಸ್ತೋತ್ರ ಗೀತೆಯೊಂದಿಗೆ ನಾವು ಪ್ರಾರ್ಥನೆಯನ್ನು ಆರಂಭಿಸುವಾಗ, ಪ್ರಾರ್ಥಿಸುತ್ತಿರುವಾಗ ಇಲ್ಲ ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ನಿನ್ನ ಯೇಸುವಿಗೆ ಸಾಧ್ಯವಾಗೋದಿಲ್ಲ ಪ್ರಿಯರೇ. ಏಕೆಂದರೆ ಅವರು ನಿನ್ನ ಅಪ್ಪ, ಅವರು ನಿನ್ನ ಪಪ್ಪ, ಅವರು ನಿನ್ನ ಡ್ಯಾಡಿ ಮಮ್ಮಿ, ಅದಕ್ಕಿಂತ ಮಿಗಿಲಾದವರು. ಅವರಿಗೆ ಮಾತ್ರನೇ ನಮ್ಮ ಎಲ್ಲ ಅವಸ್ಥೆಯಿಂದ, ವ್ಯವಸ್ಥೆಯಿಂದ ಆ ಪರಿಸ್ಥಿತಿಯನ್ನು ಸರಿ ಮಾಡಲಿಕ್ಕೆ ಯೇಸುವಿಗೆ ಮಾತ್ರನೇ ಸಾಧ್ಯ. ಎಲ್ಲ ವಿಷಯದಲ್ಲೂ ನೋಡಿ, ಜಕ್ಕಾಯ ಎಷ್ಟು ಕುಳ್ಳ ಇದ್ದ. ಅವನಿಗೆ ದೇವರ ಬಗ್ಗೆ ಅಂಥ ಒಂದು ನಾಲೆಜ್ ಇಲ್ಲದೇ ಇದ್ದಿರ್ಬೋದು ಆಗ. ಅದಕ್ಕೆ ಅವನು ಸುಂಕ ವಸೂಲಿ ಮಾಡಿ, ಬಡ್ಡಿ ವಸೂಲಿ ಮಾಡಿ 1ಕ್ಕೆ 4ರಷ್ಟು ವಸೂಲಿ ಮಾಡಿಕೊಂಡು ಅವನು ನಡೀತಾ ಇದ್ದ. ಬಡ್ಡಿ ಮೇಲೆ ಚಕ್ರ ಬಡ್ಡಿ ಹಾಕ್ಕೊಂಡು ನಡೀತಾ ಇದ್ದ. ಎಲ್ಲರೂ ಅವನು ಪಾಪಿ ಅಂತ ಹೇಳ್ತಿರು. ಕುಳ್ಳ ಅಂತ ಯಾರೂ ಹೇಳಲಿಲ್ಲ. ಎಲ್ಲರೂ ಪಾಪಿ ಅಂತ ಕರಿತಾ ಇದ್ರು. ಅವನ ಮನಸ್ಸು ಕಲ್ಲಾಗಿ ಹೋಗಿತ್ತು. ಪಾಪ ಮಾಡ್ತಾ ನಮ್ಮ ಮನಸ್ಸು ಕಲ್ಲಾಗಿ ಹೋಗುತ್ತೆ. ಯಾರ ಮೇಲೂ ಪ್ರೀತಿ ಬರಲ್ಲ. ನಮ್ಮ ಕಣ್ಣು ಮುಂದೆ ಏನಾದರೂ ನಡೀತಾ ಇದ್ರೂ ನಮಗೆ ಕರುಣೆ ತೋರಲ್ಲ. ಅಂದರೆ ಹೃದಯ ಕಲ್ಲಾಗಿ ಹೋಗ್ಬಿಡೋದು. ಹಾಗೆ ಆಗಿ ಹೋಗುತ್ತೆ. ಆದರೆ ಅವನ ಹತ್ರ ಯಾರ್ಯಾರೋ ಹೇಳಿರ್ಬೋದು, ನೋಡೋ ಜಕ್ಕಾಯ, ನೀನು ಯಾಕೆ ಹೀಗೆ ನಡೀತಾ ಇದೆಯಾ? ಅಯ್ಯೋ ಹೋಗ್ಬಾರಿ, ಅದು ಜೀವನ ಬೇಜಾರಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಈ ಮಕ್ಕಳಿಗೆ ಯಾರು ನನ್ನ ಪಾಪಿ ಅಂತ ಕರೀತಾರೆ, ಯಾರು ನನ್ನ ಕುಳ್ಳ ಅಂತ ಕರೀತಾರೋ ಅವರಿಗೆಲ್ಲ ಸರಿಯಾಗಿ ಬಡ್ಡಿ ಮೇಲೆ ಬಡ್ಡಿ ಹಾಕಿ ನಾನು ಸುಂಕ ವಸೂಲಿ ಮಾಡ್ತಾ ಇದ್ದೀನಿ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಅಯ್ಯೋ, ಯಾಕೆ ಹಂಗೆಲ್ಲ ಮಾಡಿ ಪಾಪ ಹೊತ್ಕೊಳ್ತೀಯ? ಬಿಟ್ಟಾಕು. ಯೇಸು ಅಂತ ಒಬ್ಬರು ಇದ್ದಾರಲ್ಲ, ಕೇಳಿಸ್ಕೊಂಡಿದ್ಯಾ? ಇತ್ತೀಚೆಗೆ ನಾನು ತುಂಬ ಕೇಳಿಸ್ಕೊಳ್ತಾ ಇದ್ದೀನಿ ಅವ್ರ ಬಗ್ಗೆನೇ. ಏನು ಕೇಳಿಸ್ಕೊಂಡೆ? ಅದೇ ಸತ್ತ ಲಾಜರನಿಗೆ ಜೀವ ಕೊಟ್ಟರು ಅಂತ, 12 ವರ್ಷದ ಕಾಲ ರಕ್ತಸ್ರಾವವಾಗಿದ್ದ ಆ ರೋಗಿಗೆ ಸೌಖ್ಯ ಕೊಟ್ಟರು ಅಂತ, ಯಾಯೀರನ ಮಗಳಿಗೆ ಜೀವದಾನ ಮಾಡಿದ್ರು ಅಂತ, ಹುಟ್ಟು ಕುಂಟನಿಗೆ ಕಾಲು ಕೊಟ್ಟರು ಅಂತ ಎಲ್ಲ ಕೇಳ್ಕೊಂಡಿದ್ದೀನಿ. ಆ ಹುಟ್ಟು ಕುರುಡ ಬಾರ್ತಿಮೇಯ ಈಗ ನೋಡ್ತಾನಂತೆ. ಎಲ್ಲ ನಾ ಕೇಳಿಸ್ಕೊಂಡೆ ಮರೆಯ. ಯಾರವರು? ಅವರೇ ಕಣೋ, ನಜರೇತಿವಿನ ಯೇಸು. ಅವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲನೋ, ಅವನು ದೇವರ ಪುತ್ರ ಅಂತ ಎಲ್ಲರೂ ಹೇಳ್ಕೊಳ್ತಿದ್ದಾರೋ. ನೀನು ಯಾಕೆ ಅವ್ರನ್ನ ಒಮ್ಮೆ ಕಾಣಬಾರ್ದು? ಆಗಲೇ ಯಾರೋ ಹೇಳಿದ್ರು. ಇವತ್ತು ಇದೇ ದಾರಿಯಲ್ಲೇ ಅವರು ಬರ್ತಾ ಇದ್ದಾರೆ. ಹೌದಾ? ಯೇಸು ಇವತ್ತು ಬರ್ತಾ ಇದ್ದಾರೆ ಈ ದಾರಿಯಲ್ಲಿ. ಅಯ್ಯೋ, ಈ ಜನರೆಲ್ಲ ಅಷ್ಟಿಷ್ಟು ಎತ್ತರ ಆಗಿದ್ದಾರೆ, ಇಷ್ಟಿಷ್ಟು ದಪ್ಪದ ದಾಂಡಿಗರ ಥರ ಇದ್ದಾರೆ, ನಾನೆಲ್ಲಿ ನೋಡೋದು ಅವ್ರನ್ನ? ಅವನೊಂದು ಐಡಿಯಾ ಮಾಡ್ದ. ಯೇಸು ಬರುವ ಸದ್ದು ಗದ್ದಲ ಸಪ್ಪಳ ಕೇಳಿಸ್ತು. ಯೇಸು ಬರ್ತಾ ಇದ್ದಾರೆ. ಜಂಗುಳಿಯ ಮಧ್ಯದಲ್ಲಿ ಯೇಸು ಬರ್ತಾ ಇದ್ದಾರೆ. ಸುತ್ತ ಶಿಷ್ಯಂದಿರು, 12 ಜನ ಶಿಷ್ಯಂದಿರೊಂದಿಗೆ ಯೇಸು ಬರ್ತಾ ಇದ್ದಾರೆ. ಸುತ್ತಮುತ್ತ ಜನರ ರಾಶಿ ತುಂಬಿಕೊಂಡಿದೆ. ಯೇಸು ಬರ್ತಾ ಇದ್ದಾರೆ. ಆ ತೇಜಸ್ಸನ್ನು ನಾನು ನೋಡಬೇಕು. ಆ ಯೇಸುವನ್ನು ನಾನು ನೋಡಬೇಕು. ಅವ್ರ ಹತ್ರ ನನಗೆ ಬಿಡುಗಡೆ ಕೊಡು ಅಂತ ಕೇಳಬೇಕು. ಅವನೊಂದು ಐಡಿಯಾ ಮಾಡ್ದ. ಅತ್ತಿ ಮರದ ಮೇಲೆ ಹತ್ತಿ ಕೂತ್ಕೊಂಡ. ಡಾಕ್ಟರ್ ನಮ್ಮ ಶರೀರದ ರೋಗವನ್ನು ನೋಡ್ತಾರೆ, ಶರೀರಕ್ಕೆ ಏನು ಸಂಭವಿಸ್ತು ಅಂತ ನೋಡ್ತಾರೆ. ಯೇಸು ನಮ್ಮ ಮನಸ್ಸು ನೋಡುವ ದೇವರು. ಏಕೆಂದರೆ ಆ ಮನಸ್ಸಿನ ಒಡೆಯ ಯೇಸು. ಆ ಆಂತರಿಕ ಗಾಯವನ್ನು ಮುಟ್ಟಿ ಸೌಖ್ಯಪಡಿಸಲಿಕ್ಕೆ ನನ್ನಿಂದ ಮಾತ್ರ ಸಾಧ್ಯ ಅಂತ ಅವರಿಗೆ ಗೊತ್ತು. ಅವರು ಜಕ್ಕಾಯನ ಹತ್ರ ಹೋದ್ರು. ಜಕ್ಕಾಯ ನೋಡ್ದ. ಮರದ ಮೇಲೆ ಕೂತಿದ್ದಾನೆ. ಯೇಸು ಕೆಳಗೆ ಇದ್ದಾರೆ. ಮರದ ಮೇಲೆ ಹೀಗೆ ಕಣ್ಣು ಮಿಟಿಕಿಸಿ ನೋಡಿದ್ರು, ತಲೆ ಎತ್ತಿ ನೋಡಿದ್ರು. ಜಕ್ಕಾಯನ ಹತ್ರ ಹೇಳಿದ್ರು, ಜಕ್ಕಾಯ್, ಹಿಡಿದು ಬಾ ಮಗ, ಇವತ್ತು ನಾನು ನಿನ್ನ ಮನೆಯಲ್ಲಿ ತಂಗುತ್ತಾ ಇದ್ದೀನಿ, ನಿನ್ನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ಜಕ್ಕಾಯನಿಗೆ ಖುಷಿಯೋ ಖುಷಿ. ಹೆಂಗೆ ಹತ್ತದ್ನೋ ಗೊತ್ತಿಲ್ಲ, ಈಗ ಹೆಂಗೆ ಇಳಿದು ಬರಬೇಕು ಅಂತಲೂ ಗೊತ್ತಿಲ್ಲ. ಅಲ್ಲಿಂದಲೇ ಡೈ ಹೊಡೆದು ಪಲ್ಟಿ ಹೊಡೆದು ಆರಿ ಎಗ್ರಿ ಓಡಿ ಬಂದ್ಬಿಟ್ಟ. ನೀನು ಎಲ್ಲೇ ಇರ್ಬೋದು ಪ್ರಿಯರೇ, ಯಾವ ಅವಸ್ಥೆಯಲ್ಲಿ ಇರ್ಬೋದು. ಈ ಟಾಕ್ ಕೇಳುವಾಗ ನೀನು ಕೆಲಸದ ಜಾಗದಲ್ಲಿದ್ದು, ಟ್ರಾವೆಲಿಂಗಲ್ಲಿದ್ದು, ಎಲ್ಲೇ ಇದ್ದು,
ಕೆಲವೊಮ್ಮೆ ಹಾಸ್ಪಿಟಲ್ಲಿ ವಾರ್ಡಲ್ಲಿದ್ದು ನೀನು ಈ ಟಾಕ್ ಕೇಳ್ತಾ ಇರ್ಬೋದು. ನೀ ಕಣ್ಣೀರಲ್ಲಿ ಕೈ ತೊಳಿತಾ ನೀನು ಈ ಟಾಕ್ ಕೇಳ್ತಾ ಇರ್ಬೋದು. ಜಕಾಯನ ಮನೆಗೆ ಬಂದ ಯೇಸು ನಿನ್ನ ಮನೆಗೆ ಬರ್ತಾರೆ, ನಿನ್ನ ಮನೆಗೆ ಬರ್ತಾರೆ. ಮಗನೇ ಮಗಳೇ, ನೀನು ಅಳ್ತಾ ಇದೀಯಾ, ನೀನು ರೋಗಿ ಆಗಿದ್ದೀಯಾ, ನೀನು ಕಣ್ಣೀರಲ್ಲಿದ್ದೀಯಾ, ನೀನು ವ್ಯಸನ ಪಡ್ತಾ ಇದೀಯಾ, ಅಳಬೇಡ, ಇವತ್ತು ನಾನು ನಿನ್ನ ಮನೆಗೆ ಬರ್ತಾ ಇದ್ದೀನಿ ಅಂತ ಯೇಸು ಹೇಳ್ತಾ ಇದ್ದಾರೆ. ಯೇಸು ಹೇಳ್ತಾ ಇದ್ದಾರೆ, ಯೇಸು ನಿನ್ನ ಮನೆಗೂ ಬರ್ತಾರೆ, ನಿನ್ನ ಹೃದಯಕ್ಕೆ ಬರ್ತಾರೆ, ನಿನ್ನ ಮನಸ್ಸಿಗೆ ಬರ್ತಾರೆ. ಯೇಸು ಬರುವ ದೇವರು, ಯೇಸು ಸೌಖ್ಯದಾಯಕ, ಯೇಸು ಬಿಡುಗಡೆದಾಯಕ. ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಜಕಾಯನ ಮನೆಗೆ ಹೋದಾಗ ಯೇಸು ಏನೂ ಹೇಳಲಿಲ್ಲ. ಜಕಾಯ, ನೀನು ಯಾಕೆ ಇಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದೀಯಾ? ಮಿತಿ ಮೀರಿದ ಟ್ಯಾಕ್ಸ್ ಯಾಕೆ ಕಲೆಕ್ಟ್ ಮಾಡ್ತಾ ಇದೀಯಾ? ನೀನು ಮಾಡ್ತಾ ಇರೋದು ತಪ್ಪು, ನೀನು ಮಾಡ್ತಾ ಇರೋದು ಪಾಪ. ಏನೂ ಹೇಳಲಿಲ್ಲ ಪ್ರಿಯರೇ. ಅವರು ಬರೀ ಪ್ರೀತಿ ಮಾಡಿದ್ರು, ಬರೀ ಪ್ರೀತಿ ಮಾಡಿದ್ರು, ಬರೀ ಪ್ರೀತಿ ಮಾಡಿದ್ರು. ಜಕಾಯನ ಮನಸ್ಸು ಕದಡಿ ಹೋಯಿತು. ಅಯ್ಯೋ, ಇಷ್ಟು ಪ್ರೀತಿ ನನ್ನನ್ನು ಈ ಜೀವನದಲ್ಲಿ ಯಾರೂ ಮಾಡಿಲ್ಲ, ಯಾರೂ ಮಾಡಿಲ್ಲ. ಮಗಳೇ, ನಿನಗೆ ಏನು ದುಃಖ ಅಂತ ಯಾರೂ ಕೇಳಲಿಲ್ಲ. ನಿನ್ನ ಕೊರತೆಗಳನ್ನ ಹೇಳಿದ್ರು. ನೀನು ಇಷ್ಟು ಪಾಪ ಮಾಡ್ತಿದ್ಯಾ, ಹೋಗು ನೀನು ಪಾಪ ನಿವೇದನೆ ಮಾಡು, ನೀನು ಹೀಗೆಲ್ಲ ಇದೆಯಾ, ನೀನು ಹಂಗೆ ಮಾಡು, ನೀನು ಹಿಂಗೆ ಮಾಡು ಅಂತ ಹೇಳಿದವರೇ. ಯೇಸು ಏನೂ ಹೇಳಲ್ಲ ರೀ. ಕೆಟ್ಟು ಹೋಗಿದ್ದನ್ನು ಹುಡುಕಿ ಬಂದ ದೇವರು ಅವರು. ಬೆನ್ನತ್ತಿ ಬೆನ್ನತ್ತಿ ಪ್ರೀತಿ ಮಾಡುವ ದೇವರು ಅವರು. ನೀನು ಯಾವ ಅವಸ್ಥೆಯಲ್ಲಿರು, ಯೇಸುವಿಗೆ ನೀನು ಬೇಕು, ನಿನ್ನ ಹೃದಯ ಯೇಸುವಿಗೆ ಬೇಕು. ಅವನು ಹೇಳ್ದ, ಸ್ವಾಮಿ ಸ್ವಾಮಿ, ನಾನು ಏನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನೋ, ಏನೆಲ್ಲ ತಗೊಂಡಿದ್ದೀನೋ, ಜನರ ಕೈಯಿಂದ ಕಿತ್ಕೊಂಡಿದ್ದೀನೋ, ಅದರ 4% ನಾನು ವಾಪಸ್ ಕೊಟ್ಟುಬಿಡ್ತೀನಿ. ಅವನ ಪರಿವರ್ತನೆಯ ಮನಸ್ಸು ಯೇಸು ನೋಡಿದರೆ ಯೇಸುವಿಗೆ ಅದು ಮಾತ್ರ ಬೇಕು. ನಿನ್ನ ಪರಿವರ್ತನೆಯ ಹೃದಯ, ನಿನ್ನ ಪರಿವರ್ತನೆಯ ಜೀವನ, ನಿನ್ನ ಬದಲಾವಣೆಯ ಜೀವನ, ನೀ ಏನು ಹೇಳೋದು, ಆ ಸ್ಥೈರ್ಯದ, ಆ ಧೈರ್ಯದ, ಭರವಸೆ, ಆ ಜೀವನ ಯೇಸುವಿಗೆ ಬೇಕು. ಯೇಸು ಹೇಳಿದರು, ಜಕಾಯ್, ಇವತ್ತು ಈ ಮನೆ ಉದ್ಧಾರ ಆಯಿತು, ಈ ಮನೆ ಆಶೀರ್ವಾದ ಹೊಂದಿತು. ಜಕಾಯನ ಮನೆ ಯೇಸು ಆಶೀರ್ವಾದ ಹೊಂದುತ್ತದೆ ಅಂತ ಹೇಳಿದ ಮೇಲೆ ಮತ್ತೆ ಅವನಿಗೆ ಕೊರತೆ ಸಂಭವಿಸಲ್ಲ ರೀ. ತುಂಬ ಜನ ಹೇಳ್ತಾರೆ, ಅದು ಕೊಟ್ಟ ಮೇಲೆ 4% ಕೊಟ್ಟ ಮೇಲೆ ಅವನಿಗೆ ಬಡತನ ಬಂದಿರ್ಬೋದು ಅಂತ. ಆ ಬಡತನದಲ್ಲೂ ಅವನಿಗೆ ಸಿರಿವಂತಿಕೆ ಉಂಟಾಗಿರ್ತದೆ. ಏಕೆಂದರೆ ಯೇಸು ಹೇಳಿದ್ರು, ಸ್ವತಃ ಅವನ ಮನೆಗೆ ಬಂದು ಯೇಸು ಹೇಳ್ತಾರೆ, ಜಕಾಯಿ, ಈ ಮನೆ ಉದ್ಧಾರವಾಯಿತು, ಆಶೀರ್ವಾದ ಆಯಿತು ಅಂತ. ಮತ್ತೆ ಎಲ್ಲಿರಿ ಅವನಿಗೆ ಕೊರತೆಗಳು ಫೀಲ್ ಆಗೋದು? ಇಲ್ಲದಿರುವುದನ್ನು ಇರುವುದಾಗಿ ಮಾರ್ಪಡಿಸಲು ಶಕ್ತರಾದ ದೇವರು ನಮ್ಮ ದೇವರು, ನಮ್ಮ ದೇವರು. ನೀನು ಬೇಡಿದ, ನೀನು ಪ್ರಾರ್ಥಿಸಿದ ಯಾವುದೇ ಬೇಡಿಕೆ ಕೋರಿಕೆಗಳು ಇಲ್ಲ ಅಂತ ಹೇಳಲಿಕ್ಕೆ ಯೇಸುವಿಗೆ ಆಗಲ್ಲ. ಅದು ದೇವರ ಚಿತ್ತವಾದರೆ 100%, 101% ಅದು ಸಂಭವಿಸಿಯೇ ಸಂಭವಿಸ್ತದೆ, ಸಂಭವಿಸಿಯೇ ಸಂಭವಿಸ್ತದೆ. ನನಗೆ ಆಗಲ್ಲ, ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ನೀನು ಕೈ ಕಟ್ಟಿ ಅಯ್ಯೋ ಪಾಪ, ಅಯ್ಯೋ ಪೊತ್ತು ಅಂತ ಎಲ್ಲರ ಹತ್ರ ಸಿಂಪತಿಗಿಟ್ಟಿಸ್ಕೊಂಡು ನಡಿಬೇಡ. ಯೇಸು ಹತ್ರ ಬಾ, ಯೇಸು ಹತ್ರ ಬಾ. ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಅಸಾಧ್ಯವಾದದ್ದು ಯಾವುದಿಲ್ಲ. ದೇವರಿಗೆ ಎಲ್ಲವೂ ಸಾಧ್ಯ, ಎಲ್ಲವೂ ಸಾಧ್ಯ. ಕೆಲವರು ಹೇಳ್ತಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಅದು ಸೋಮಾರಿಯ ಲಕ್ಷಣ. ಅದು ಇನ್ನೊಂದು ಚೂರು ಹೊಲ್ಕೊಂಡು, ಇನ್ನೊಂದು ಚೂರು ಪೀಸ್ ತಕೊಂಡು ಹೊಲ್ಕೊಂಡು ಆ ಕಾಲು ಚೆನ್ನಾಗಿ ಚಾಚು. ಯಾಕೆ ಮುದುಡಿ ಮಲ್ಕೊಳ್ತೀಯಾ? ನೀನು ದುಡಿಯುವವನಿಗೆ ಕೊರತೆ ಇರೋದಿಲ್ಲ, ದುಡಿಯುವವನಿಗೆ ಬಡತನ ಇರೋದಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ನೀನು ಇರುವೆಯನ್ನು ನೋಡು, ಅದು ಮಳೆಗಾಲಕ್ಕೆ ಬೇಕಾದ ಎಲ್ಲ ಆಹಾರ ಪದಾರ್ಥವನ್ನು ಅದು ಶೇಖರಿಸಿಟ್ಟುಕೊಳ್ತದೆ. ನೀನು ಕಷ್ಟಪಡು, ನೀನು ಯೇಸು ಹತ್ರ ಬಾ. ಯೇಸುವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಯೇಸುವಿನಲ್ಲಿ ಭರವಸೆ ಇಟ್ಟು, ನನಗೆ ಆಗದಿದ್ರು ಯೇಸಪ್ಪ ನನ್ನಿಂದ ಇದಾಗಲ್ಲ, ನಿನ್ನಿಂದ ಆಗುತ್ತೆ, ನಿನ್ನಿಂದ ಅದಾಗುತ್ತೆ, ಯೇಸುವೆ 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 ಅಂತ ಹೇಳ್ಕೊಂಡು ವಿಲ್ ಪವರಲ್ಲಿ ನೀನು ಹೋಗ್ತಾ ಇರು. ನಿನ್ನ ಪವರ್ ಅಲ್ಲ ಅದು, ಯೇಸುವಿನ ಪವರ್ ಅದು. ನಿನಗೆ ಆಗುತ್ತೆ. ಇವತ್ತು ಆಗೋದಿಲ್ಲ ಅಂತ ಹೇಳೋದು ಏನಿದೆ ರೀ? ಇವತ್ತು ಸ್ಪೇಸಿಗೆ ಹೋಗಿ ಬರ್ತಾರೆ, ಸಮುದ್ರದಲ್ಲಿ ಈಜ್ತಾರೆ, ಅಲೆಗಳ ಮಧ್ಯದಲ್ಲಿ ತೇಲಾಡ್ತಾರೆ, ಏನೇನು ಕಾರ್ಯ ಸಾಧನೆ ಮಾಡ್ತಾರೆ. ಎಲ್ಲವೂ ಸಾಧ್ಯ ಆಗುತ್ತೆ ಯೇಸುವನ್ನು ಹಿಡಿದವನಿಗೆ, ಯೇಸುವನ್ನು ಗಟ್ಟಿಯಾಗಿ ಹಿಡ್ಕೊಂಡವನಿಗೆ. ಯೇಸು ಭೂಮಿಯನ್ನು ಸೃಷ್ಟಿ ಮಾಡಿ, ಎಲ್ಲವನ್ನು ಸೃಷ್ಟಿ ಮಾಡಿ, ಮನುಷ್ಯನನ್ನು ಸೃಷ್ಟಿ ಮಾಡಿ, ಇದರ ಎಲ್ಲದರ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದೀನಿ ಅಂತ ಹೇಳಿದರು ದೇವರು. ಈ ಲೋಕದಲ್ಲಿರುವ ಮುತ್ತು, ರತ್ನ, ವಜ್ರ, ವೈಡೂರ್ಯ ಎಲ್ಲ ನಿನಗೆ ಸೇರ್ಲಿಕ್ಕಾಗಿ ಯೇಸು ಇದೆಲ್ಲದರ ಮೇಲೆ ಅಧಿಕಾರ ಕೊಟ್ಟಿದ್ದೀನಿ ಅಂತ ನಿನಗೆ ಹೇಳಿದರು ದೇವರು. ನನಗೆ ನಿನಗೆ ಅಧಿಕಾರ ಕೊಟ್ಟಿದ್ದಾರೆ. ನಾನು ಯೇಸುವಿನ ಮಗು, ಯೇಸುವಿನ ಮಗಳು, ಯೇಸುವಿನ ಮಗನು, ಯೇಸುವಿನ ಮಕ್ಕಳು ನಾವು. ಮತ್ತೆ ಯಾಕೆ ನನಗೆ ನಿನಗೆ ಭಯ ಇವತ್ತು? ಯಾಕೆ ಭಯ? ಯಾಕೆ ಅಂತ ಹೇಳಿದರೆ, ನಾವು ಅರ್ಧ ಯೇಸು ಅರ್ಧ ಲೋಕ ಅಂತ ಇರ್ತೀವಿ.
ನಾವು ಲೋಕಮಯವಾಗಿ ನೋಡಲಿಕ್ಕೆ ವಿಶ್ವಾಸಿಗಳು ಪ್ರೇಯರು ಡೈಲಿ ಬಲಿ ಪೂಜೆಗೆ ಹೋಗು, ಡೈಲಿ ಪ್ರಾರ್ಥನೆ ಕೇಳು, ಡೈಲಿ ಬೈಬಲ್ ಓದು, ಎಲ್ಲ ಮಾಡ್ತೀವಿ. ಅದು ಬರೀ ಬಾಹ್ಯಾಡ ಆಚರಣೆ, ಅದು ಬಾಹ್ಯವಾದ ಆಚರಣೆ. ಅಂತರಾತ್ಮದಲ್ಲಿ ಆಚರಿಸಬೇಕು ನಾವು. ಹೃದಯದಿಂದ ನಾನು ನೀನು ಯೇಸುವಿನಲ್ಲಿ ಇರಬೇಕು. ನಿನ್ನ ಹೃದಯ ಯೇಸುವಿಗೆ ಸಾಕು. ನಿನ್ನ ಹೃದಯದಲ್ಲಿ ಸದಾ ಯೇಸು ನನ್ನ ಒಳಗೆ ಯೇಸು ಇದ್ದಾರೆ, ನನ್ನ ಅಂತರಂದ್ರದಲ್ಲಿ ಯೇಸು ಇದ್ದಾರೆ. ಆ ಭರವಸೆ ನನಗೂ ನಿನಗಿರಬೇಕು. ಯೇಸುವೆ, ಲವ್ ಯು ಕರ್ತನೆ. ಮಾತಾಡು ಯೇಸು ಹತ್ರ. ಯೇಸಪ್ಪ, ಇದು ನನಗೆ ಮಾಡಲಿಕ್ಕೆ ಆಗಲ್ಲ, ನಿನಗೆ ಆಗುತ್ತಲ್ಲ, ನನಗೆ ಸಹಾಯ ಮಾಡು ಸ್ವಾಮಿ. ನನ್ನಿಂದ ಆಗ್ತಾ ಇಲ್ಲ. ಮನುಷ್ಯನಿಗೆ ಅಸಾಧ್ಯ, ದೇವರಾದ ನಿನಗೆ ಸಾಧ್ಯ ಅಂತ ಹೇಳಿದೆಯಲ್ಲ, ನೀನು ಮಾಡು ಬಾ. ನನ್ನನ್ನು ಬರೀ ಒಂದು ಉಪಕರಣವಾಗಿ ನಿನ್ನ ಪಕ್ಕದಲ್ಲಿ ಇಟ್ಕೋ ಸ್ವಾಮಿ. ಯೇಸುವೆ, ಈ ಕುಡುಕುತನದ ದುರಾತ್ಮ ನನ್ನ ಕುಟುಂಬದಿಂದ ಹೋಗ್ತಾ ಇಲ್ಲ. ನಾನು ಪ್ರಯತ್ನ ಪಟ್ಟೆ, ನನ್ನ ಪ್ರಯತ್ನ ಸೋಲಾಯಿತು. ನೀನು ಮಾಡು ಸ್ವಾಮಿ. ನೀನೊಂದ್ಸಲ ಮುಟ್ಟು, ನೀನೊಂದ್ಸಲ ನೋಡು, ನೀನೊಂದ್ಸಲ ಮಾತಾಡು ಯೇಸುವೆ. ನನ್ನ ಮಕ್ಕಳು ಕಲಿತಾ ಇಲ್ಲ, ನೀನು ಜ್ಞಾನ ನೀಡು ಸ್ವಾಮಿ. ನನ್ನ ಕುಟುಂಬದಲ್ಲಿ ಊಟಕ್ಕೆ ಸಹ ಕಷ್ಟಪಡ್ತಾ ಇದ್ದೀನಿ, ನೀನು ಒದಗಿಸಿ ಪೂರೈಸಿ ಕೊಡುವ ದೇವರು. 5 ರೊಟ್ಟಿ 2 ಮೀನಿನಿಂದ 5,000 ಜನರಿಗೆ ಉಣಬಡಿಸಿ ಪುನಃ 12 ಬುಟ್ಟಿಯಲ್ಲಿ ತುಂಬಿಸುವಷ್ಟು ಕೊಟ್ಟ ದೇವರು ನೀನು. ಕೊಡು ಯೇಸುವೆ. ನನ್ನನ್ನು ಈ ಸಾಲದ ಬಾಧೆ, ಕಠಿಣ ಪರಿಸ್ಥಿತಿನಿಂದ, ಅಪಮಾನ, ಟೆನ್ಷನಿಂದ ಬಿಡುಗಡೆ ಮಾಡಿ ಕೊಡಿ ಯೇಸುವೆ. ನನಗೆಲ್ಲವನ್ನು ಕೊಡಿ ಸ್ವಾಮಿ. ನನ್ನ ಹತ್ರ ಏನೂ ಇಲ್ಲ ಯೇಸುವೆ. ಕೇಳು ಪ್ರಿಯರೇ ಯೇಸು ಹತ್ರ. ಕೇಳಿ ಮಕ್ಕಳೇ ಯೇಸು ಹತ್ರ. ಮಾತಾಡಿ ಮಕ್ಕಳೇ ಯೇಸು ಹತ್ರ. ಮಾತಾಡಿ. ಇಲ್ಲಿ ನಾವು ಕೊರಗಲಿಕ್ಕೆ, ಚಿಂತೆ ಮಾಡಲಿಕ್ಕೆ ದೇವರು ನಮ್ಮನ್ನು ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ತನ್ನ ಮಕ್ಕಳು ಕಷ್ಟದಲ್ಲಿ ಇರಲಿಕ್ಕೆ ದೇವರು ಬಿಡಲ್ಲ ಪ್ರಿಯರೇ. ನಾವು ಅವರ ಮಕ್ಕಳು ಅಂತ ಹೇಳುವಾಗ ಅವರು ನಡೆಸ್ತಾರೆ. ನಾವು ಅವರ ಕೈ ಹಿಡ್ಕೊಂಡ್ರೆ ಸಾಕು, ಅವರು ಕೈ ಹಿಡ್ಕೊಂಡು ನಡೀತಾರೆ. ನಮಗೆ ಮಕ್ಕಳನ್ನ ಕೊಟ್ಟಿದ್ದು, ಬಾಳ ಸಂಗಾತಿನ ಕೊಟ್ಟಿದ್ದು, ಹೆತ್ತವ್ರನ್ನ ಕೊಟ್ಟಿದ್ದು, ಸಹೋದರನ ಕೊಟ್ಟಿದ್ದು, ಸ್ನೇಹಿತರನ್ನ ಕೊಟ್ಟಿದ್ದು, ಚರ್ಚ್ ಕೊಟ್ಟಿದ್ದು, ಫಾದರ್ ಕೊಟ್ಟಿದ್ದು, ಸಿಸ್ಟರ್ಸ್ ಕೊಟ್ಟಿದ್ದು ಯೇಸು. ಅವ್ರ ಜೊತೆ ಒಂದು ಒಳ್ಳೆ ಬಾಂಧವ್ಯವನ್ನು ಅವರೇ ಕೊಡ್ತಾರೆ. ಕೆಲವೊಮ್ಮೆ ಬಾಂಧವ್ಯದಲ್ಲಿ ಒಡಕು ಬಂದಾಗ ಯೇಸು ಹತ್ರ ಹೇಳಿ, ಯೇಸುವೆ, ನಿಮ್ಮ ಆತ್ಮರನ್ನು ಕಳಿಸಿ ಅದು ಸರಿ ಮಾಡಿಕೊಡಿ, ನನ್ನಿಂದ ಆಗ್ತಾ ಇಲ್ಲ, ನಾನು ಪ್ರಯತ್ನ ಪಟ್ಟೆ, ನಾನು ಸೋತೋದೆ. ಆ ಬಾಂಧವ್ಯವನ್ನು ಕಟ್ಟಲಿಕ್ಕೆ, ಆ ಬಾಂಧವ್ಯವನ್ನು ರೂಪಿಸಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ ಸ್ವಾಮಿ, ನೀವು ಸರಿ ಮಾಡಿಕೊಡಿ. ನನ್ನಲ್ಲಿ ಕೆಟ್ಟ ಆಲೋಚನೆಗಳಿದೆ ಯೇಸುವೆ, ನಿಮ್ಮ ಒಳ್ಳೆ ಆಲೋಚನೆಯಿಂದ, ನಿಮ್ಮ ರಕ್ತದಿಂದ ಅದನ್ನು ತೊಳೆದು ಶುದ್ಧೀಕರಿಸಿ ಒಳ್ಳೆಯ ಆಲೋಚನೆಯಿಂದ ನನ್ನನ್ನು ತುಂಬಿಸಿರಿ ಸ್ವಾಮಿ. ಲೋಕದಲ್ಲಿರುವ ದುರಾತ್ಮನಿಗಿಂತ ನನ್ನೊಳಗಿರುವ ಯೇಸುವಿನ ಆತ್ಮ ಶ್ರೇಷ್ಠ ಆತ್ಮ. ಈ ಬಲಹೀನತೆಯಿಂದ ಹೊರಗಡೆ ಬರಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ ಯೇಸುವೆ. ಪರಿಶುದ್ಧಾತ್ಮರೇ, ನೀವು ನನಗೆ ಸಹಾಯ ಮಾಡಿ. ಅಂದು ಸಮಾರ್ಯದ ಸ್ತ್ರೀಯನ್ನು ಯಾವ ರೀತಿ ನೀವು ಬಿಡುಗಡೆ ಮಾಡಿದ್ರೋ ಅದೇ ರೀತಿಯಲ್ಲಿ ನನ್ನನ್ನು ಬಿಡುಗಡೆ ಮಾಡಿರಿ ಸ್ವಾಮಿ. ಆ ವ್ಯಭಿಚಾರದ ಮಹಿಳೆಯನ್ನು ಯಾವ ರೀತಿ ಬಿಡುಗಡೆ ಮಾಡಿದ್ರೋ ಅದೇ ಆತ್ಮರಿಂದ ನನ್ನನ್ನು ತುಂಬಿಸಿರಿ ಯೇಸುವೆ. ಕೇಳಿ ಪ್ರಿಯರೇ, ಕೇಳಿಕೊಳ್ಳುವವನಿಗೆ ಜೀವ ಜಲವನ್ನು ಹೊನಲಾಗಿ ಸುರಿಸುವ ದೇವರು ಅವರು. ಯಾವ ಕೆಲಸ ಬೇಕೋ ಯೇಸುವನ್ನು ಹಿಡಿದು ನೀನು ಸಾಧನೆ ಮಾಡು. ಯೇಸುವಿನೊಂದಿಗೆ ಹೋಗಿ ಸಾಧನೆ ಮಾಡು, ಎಲ್ಲವೂ ಸಾಧ್ಯ. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು, ಯೇಸುವೆ, ನನಗೆ ಆಗಲ್ಲ ಅಂತೇಳಿ ಕೊರಗ್ತಾ ಇದ್ದೀನಿ ಸ್ವಾಮಿ. ನನಗೆ ಸಹಾಯ ಮಾಡಲಿಕ್ಕೆ ಯಾರಿಲ್ಲ ಅಂತೇಳಿ ನಲುಗಿ ಹೋಗಿದ್ದೀನಿ ಯೇಸುವೆ. ದುಃಖದಲ್ಲಿ, ನೋವಿನಲ್ಲಿ ಇವತ್ತು ಕುಂದಿ ಹೋಗಿದ್ದೀನಿ ಸ್ವಾಮಿ. ವೈದ್ಯರಲ್ಲಿ ಘನವೈದ್ಯನಾದ ವೈದ್ಯನೇ, ನನ್ನನ್ನು ಮುಟ್ಟಿ ಸೌಖ್ಯಪಡಿಸಿರಿ. ನನ್ನ ದೇಹಾತ್ಮಗಳಿಗೆ ಬಲ ತುಂಬಿರಿ ಸ್ವಾಮಿ. ಯೇಸುವೆ, ಎಲ್ಲವೂ ಸಾಧ್ಯ ಅಂತ ಹೇಳುವ ಆತ್ಮರ ಶಕ್ತಿಯಿಂದ, ಧೈರ್ಯದ ಆತ್ಮನೇ ನನ್ನನ್ನು ಆವರಿಸಿಕೊಳ್ಳಿರಿ ಸ್ವಾಮಿ. ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ. ನನ್ನ ಕುಟುಂಬ ಜಯದ ಆತ್ಮದಲ್ಲಿ ತುಂಬಿದಕ್ಕಾಗಿ ಸ್ತೋತ್ರ. ಎಲ್ಲ ನಿರಾಶೆಗಳು, ಸೋಲುಗಳು ಯೇಸು ನಾಮದಲ್ಲಿ ಸುಟ್ಟು ಭಸ್ಮವಾಗಲಿ ಸ್ವಾಮಿ. ಸೋಲಿನ ದುರಾತ್ಮನೇ ಈ ನಿಮಿಷದಲ್ಲಿ ಸುಟ್ಟು ಭಸ್ಮವಾಗು. ಜಯದ ಆತ್ಮನೇ ನನ್ನನ್ನು ತುಂಬಿಕೊಳ್ಳು, ನನ್ನ ಕುಟುಂಬವನ್ನು ತುಂಬಿಕೊಳ್ಳಿರಿ, ನನ್ನ ಕೆಲಸ ಕಾರ್ಯಗಳನ್ನು ತುಂಬಿಕೊಳ್ಳಿರಿ. ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ ಅಂತ ಹೇಳುವ ಆ ಮನೋಭಾವನೆ ನನ್ನಲ್ಲಿ ತುಂಬಿಕೊಳ್ಳಲಿ, ಆವರಿಸಿಕೊಳ್ಳಲಿ ಸ್ವಾಮಿ. ನನ್ನ ನಡೆ ನುಡಿ ಪ್ರವೃತ್ತಿ ಕ್ರಿಸ್ತಾಮಯವಾಗಿ ಮಾರ್ಪಡಿದಕ್ಕಾಗಿ ಸ್ತೋತ್ರ ಯೇಸುವೆ. ಕರುಣೆ ಹಿಡಿದು ಬರಲಿ, ಕೃಪೆಯಿಂದ ತುಂಬಲ್ಪಡಲಿ ಸ್ವಾಮಿ. ಆಶೀರ್ವಾದದ ಸುರಿಮಳೆ ಉಂಟಾಗಲಿ ಯೇಸುವೆ. ಮಾಡುವ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಸಾಕ್ಷಿಯಾಗಲಿ ಸ್ವಾಮಿ. ಎಲ್ಲದರಲ್ಲಿಯೂ ನಿಮ್ಮನ್ನೇ ಕಾಣುವ ಸೌಭಾಗ್ಯ ನನಗೆ ದಯಪಾಲಿಸಿರಿ ಸ್ವಾಮಿ. ಯೇಸುವೆ, ನಿಮ್ಮ ವಾಕ್ಯವನ್ನು ಓದಿ ಆ ವಾಕ್ಯದಂತೆ ಜೀವಿಸಲು ಬೇಕಾದ ಕೃಪೆ ನನಗೆ ದಯಪಾಲಿಸಿರಿ, ನನ್ನ ಕುಟುಂಬಕ್ಕೆ ದಯಪಾಲಿಸಿರಿ ಯೇಸುವೆ. ಅನೇಕ ಆತ್ಮಗಳನ್ನು ನಿಮಗೆ ಗೆದ್ದುಕೊಡಲು ನನ್ನನ್ನು ಬಲಪಡಿಸಿ ಶಕ್ತಿಪಡಿಸಿರಿ ಸ್ವಾಮಿ.
ನಾನು ನಾನಾಗಿ ಜೀವಿಸದೆ ನಿಮ್ಮಲ್ಲಿ ಜೀವಿಸಿ ನಿಮ್ಮ ಆತ್ಮರಲ್ಲಿ ಪ್ರೇರಿತಗೊಂಡು ಯೇಸುವೆ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಬದುಕುವ ಕೃಪೆ ನಮಗೆ ದಯಪಾಲಿಸಿರಿ ಸ್ವಾಮಿ. ಮಾತೆ ಮರಿಯಮ್ಮನವರೇ, ಸಕಲ ಸಂತರೊಡಗೂಡಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಿರಿ ತಾಯಿಯೇ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ, ನೀವು ನಮಗಾಗಿ, ನಮ್ಮ ತಂಡಕ್ಕಾಗಿ, ನಮ್ಮ ಪ್ರೋಲೈಫ್ ಮಿನಿಸ್ಟ್ರಿಗಾಗಿ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಿರಿ ಅಂತ ಹೇಳ್ತಾ ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಪ್ರೋಲೈಫರ್. ದಿವ್ಯವಾಣಿ